ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಸಂಜೆ ನಡೆದ ಪದ್ಮಶ್ರೀ ಹರೇಕಳ ಹಾಜಪ್ಪ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಹರೇಕಳ ಹಾಜಪ್ಪ ಅವರು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು. ನನಗೆ ದಿಢೀರ್ ಉಂಟಾದ ಸಣ್ಣ ಘಟನೆಯಿಂದ ಶಿಕ್ಷಣದ ಬಗ್ಗೆ ಹಸಿವುಂಟಾಯಿತು. ಶಿಕ್ಷಣದಿಂದ ಮಾತ್ರವೇ ಸುಂದರವಾದ ಸಮಾಜ ನಿರ್ಮಾಣವಾಗುತ್ತದೆ ಎನ್ನುವುದು ನನ್ನ ನಂಬಿಕೆ ಎಂದು ಹೇಳಿದ ಹಾಜಪ್ಪ, ವಿದ್ಯಾರ್ಥಿಗಳು ಪರಿಪೂರ್ಣ ಶಿಕ್ಷಣ ಪಡೆದಲ್ಲಿ ಯಾರಿಂದಲೂ ಮೋಸ ಹೋಗಲು ಸಾಧ್ಯವಿಲ್ಲ ಎಂದರು. ಶಿಕ್ಷಣ ಅಜ್ಞಾನವನ್ನು ಹೋಗಲಾಡಿಸುತ್ತದೆ, ಪ್ರಾಮಾಣಿಕತೆ ಮೈಗೂಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ವ್ಯಕ್ತಿತ್ವ ರೂಪಿಸುವುದರ ಜೊತೆಗೆ ಮತ್ತೊಬ್ಬರಿಗೆ ದಾರಿದೀಪವೂ ಆಗುತ್ತದೆ ಎಂದವರು ಪ್ರತಿಪಾದಿಸಿದರು. ಒಬ್ಬರು ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವನು ವಿದ್ಯಾಭ್ಯಾಸ ಇದ್ದರೆ ಮತ್ತೊಬ್ಬರು ಅವನು ದಾರಿದೀಪ ಆಗ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಷ್ಟಪಡ್ತೇನೆ. ಅದು ನನ್ನನ್ನು ಆಗ್ತದೆ. ನಾನು ಒಬ್ಬ ವಿದ್ಯಾಭ್ಯಾಸ ಪಡ್ಕೊಳ್ಳೋಣ ಸರ್. ನಾನು ಶಿಕ್ಷಣದಲ್ಲಿ ಒಂದು ಪಾತ್ರದಲ್ಲಿ ಒಂದು 8 ವರ್ಷ 10 ವರ್ಷ 20 ವರ್ಷ ನಾನು ಮಾಡೋದ ನನ್ನನ್ನು ನಾನು ಮಾಡಿದರೆ ಮತ್ತೊಬ್ಬರು ನಾನು ಏನು ಹೇಳಲಿಕ್ಕೆ ನಾನೇ ಇಷ್ಟಪಡ್ತೇನೆ. ಈ ಸಂದರ್ಭ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಕುರಿತಂತೆ ವಿದ್ಯಾರ್ಥಿನಿಯೋರ್ವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಹಾಜಪ್ಪ ಅವರು, ರಾಜ್ಯದಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುವ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳು ಇವೆ. ಸರ್ಕಾರಿ ಶಾಲೆಗಳ ಕಡೆಗಣನೆ ಸಲ್ಲದು ಎಂದರು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಮುಚ್ಚಲ್ಪಟ್ಟಿವೆ ಮತ್ತು ಖಾಸಗಿ ಶಾಲೆಗಳು ಅಂದರೆ ಲಕ್ಷ ಡೊನೇಷನ್ ಕೊಟ್ಟು ಖಾಸಗಿ ಶಾಲೆಗಳು ತೆರೀತಾ ಇದ್ದಾವೆ. ಸೊ ಸಮಾಜಕ್ಕೆ ನೀವು ಏನು ಸಂದೇಶವನ್ನ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಸರ್ಕಾರಿ ಶಾಲೆಯಲ್ಲಿ ಇದ್ದಷ್ಟು ಒಳ್ಳೆ ಟೀಚರ್ಸ್ ಯಾವ ಶಾಲೆಯಲ್ಲಿ ಕೊಡಲಿಲ್ಲ. ಯಾವ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಒಳ್ಳೊಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಬೇರೆ ಸರ್ಕಾರಿ ಶಾಲೆಗಳು ಕೂಡ ಇದೇ ಶಾಲೆಯಲ್ಲಿ ನಮ್ಮ ಊರಿನಲ್ಲಿ ನಾನೇ ಹೇಳುವಾಗ ಇದೇ ಈ ವರ್ಷ ನಾನು ಇಲ್ಲಿ ಸ್ವತಂತ್ರ ದಿವಸ ಸ್ವತಂತ್ರ ದಿವಸ ಇಲ್ಲಿದ್ದೆ. ನಾನು ಧ್ವಜಾರೋಹಣ ಮಾಡುವಾಗ ನಮ್ಮ ಶಾಲೆಯಲ್ಲಿ ಒಂದು ಕಳತಿ ಹುಡುಗಿ ಮೈದಾನದಲ್ಲಿ ನಮ್ಮ DC ಮುಖಾಂತರ ಲ್ಯಾಂಪ್ ಟ್ಯಾಪ್ ಕೂಡ ಇವತ್ತು ಹಳ್ಳಿಯ ಶಾಲೆಯಲ್ಲಿ ಮಾದರಿ ನನ್ನ ಶಾಲೆಯಲ್ಲಿದೆ. ಆ ಹುಡುಗಿ ಕೂಡ PA ಕಾಲೇಜಲ್ಲಿ ಅಲ್ಲ ಬೇರೆ ಶಾಲೆಯಲ್ಲಿ ಇವತ್ತು ಕಲ್ತಾರೆ. ಅಷ್ಟು ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಂಡು ಸರ್ಕಾರಿ ಶಾಲೆಯಲ್ಲಿದ್ದಾರೆ. ತಮಗೆ ಸ್ಫೂರ್ತಿ ಯಾರು ಎಂದು ಕೇಳಿದ ಮಗದೊಂದು ಪ್ರಶ್ನೆಗೆ ಉತ್ತರಿಸಿದ ಹಾಜಪ್ಪರು, ನನಗೆ ಸ್ಫೂರ್ತಿ ಎಂದು ಯಾರೂ ಇಲ್ಲ. ಕಿತ್ತಳೆ ಮಾರುವಾಗ ಎದುರಾದ ಕೆಲವು ಘಟನೆಗಳಿಂದ ರೋಸಿ ನನ್ನೂರಿನಲ್ಲಿ ಶಾಲೆ ಆರಂಭಿಸಲು ತೀರ್ಮಾನಿಸಿದೆ. ಇದಕ್ಕೆ ಹಲವರನ್ನ ಬೇಡಿದೆ ಮತ್ತು ಯಶಸ್ವಿಯೂ ಆದೆ. ಶಾಲೆಯ ಅಭಿವೃದ್ಧಿಗೆ ಇಂದಿಗೂ ಪ್ರಯತ್ನ ಮುಂದುವರಿಸುತ್ತೇನೆ ಎಂದರು. ಸಭಾ ಕಾರ್ಯಕ್ರಮದಲ್ಲಿ ಗುರುವಪ್ಪ ಬಾಳೆಪುಣಿ ಮಾತನಾಡಿ, ಹಾಜಪ್ಪರಲ್ಲಿರುವ ಸರಳತೆ ಬಹಳ ಮೆಚ್ಚುವಂಥದ್ದು, ಮಗುವಿನ ಮುಗ್ಧತೆ ಅವರಲ್ಲಿದೆ ಎಂದರು. ಕಾಲೇಜಿನ ಪ್ರಾಂಶುಪಾಲ ಉದಯ್ ಕುಮಾರ್ ಮಾತನಾಡಿ, ಹಾಜಪ್ಪರದು ಮಾದರಿ ಬದುಕು ಎಂದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಾಜಪ್ಪ ಅವರನ್ನು ಸನ್ಮಾನಿಸಲಾಯಿತು. ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್, ವಿಭಾ ಬಿಜೆ, ಹರ್ಷಿತಾ ಪಾಲ್ಗೊಂಡಿದ್ದರು. ಬಸ್ಸು ಮಾಲಕರ ಸಂಘದ ಪದಾಧಿಕಾರಿಗಳು ಹಾಜಪ್ಪ ಅವರಿಗೆ ಶಾಲು ಹೊದಿಸಿ 1 ಲಕ್ಷ ರೂಪಾಯಿ ಚೆಕ್ ನೀಡಿ ಗೌರವಿಸಿದರು.